ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯು ಜಿಲ್ಲೆಯ ಸಮಾನ ಮನಸ್ಕ ಸಂಘಟನೆಗಳ ಸಹಯೋಗದೊಂದಿಗೆ ಜನವರಿ 15ರಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ನಗರದ ಅಡ್ಯಾರ್ ಕಣ್ಣೂರಿನ ಶಹಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶ ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಕೆಎಸ್ ಮೊಹಮ್ಮದ್ ಮಸೂದ್ ಹೇಳಿದರು. ಅವರು ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಯಶಸ್ವಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ ಸ್ವಯಂ ಸೇವಕರು, ಸಮಾವೇಶದ ಸಂಘಟಕರು, ಸಹಭಾಗಿ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು ಅಭಿನಂದನೆಗೆ ಅರ್ಹರು. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದರು. ಬಂದಿರೋ ಎಲ್ಲ ನಮ್ಮ ಸಮುದಾಯದಿಂದ ನಿಮಗೆ ನಾವು ಅಭಿನಂದನೆ ಕೊಡ್ತಾ ಇದ್ದೇವೆ. ಬಹಳವಾಗಿ ತಾವೆಲ್ಲ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಎತ್ತಿಕೊಂಡು ಹೋಗಿದ್ದೀವಿ. ಪ್ರತಿಯೊಂದು ಕೇಳ್ತಾರೆ, ಎಲ್ಲ ವಿಧದಲ್ಲಿಯೂ ಪ್ರತಿಯೊಂದು ವಿಚಾರದಲ್ಲಿಯೂ ತಮ್ಮ ಸಹಕಾರ ನಮಗೆ ಇರದಿದ್ದರೆ ಇಷ್ಟು ನಮಗೆ ಪ್ರಚಾರ ಸಿಗ್ತಿರಲಿಲ್ಲ ಹೇಳಲಿಕ್ಕೆ ಸಹ ನಾನು ಬಯಸ್ತಾ ಇದ್ದೆ. ಆ ಪ್ರಯುಕ್ತ ತಾವು ಇನ್ನು ಮುಂದಕ್ಕೂ ಬರುವ ದಿನಗಳಲ್ಲಿ ನಮಗೆ ಸಹಕಾರ ಮಾಡಬೇಕು. ತಾವು ಎಲ್ಲ ಬಂದವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಕೊಡ್ತಾ, ಲಕ್ಷಾಂತರ ಮಂದಿ ಸಮಾವೇಶಕ್ಕೆ ಸೇರಿದ್ದರಿಂದ ಸಾರ್ವಜನಿಕರಿಗೆ ಅಡಚಣೆಯಾಗಿರುವುದು ಸ್ವಾಭಾವಿಕ. ಈ ಅಡಚಣೆ ಸಹಿಸಿ ಸಹಕರಿಸಿದ ಸಾರ್ವಜನಿಕರಿಗೆ ಧನ್ಯವಾದ ಸಮರ್ಪಿಸುತ್ತೇವೆ. ಪ್ಲಾಸ್ಟಿಕ್ ಬಾಟಲ್ಗಳು ರಸ್ತೆ ತುಂಬಾ ಬಿದ್ದಿದ್ದರಿಂದ ಮರುದಿನವೇ ರಸ್ತೆಯನ್ನು ಸ್ವಚ್ಛಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಯಾರಿಗೂ ಕಷ್ಟ ಆಗದೆ, ಯಾರಿಗೂ ಒಂದು ತರದ ತೊಂದರೆ ಬಾರದೆ ಎಲ್ಲ ನಾವು ಮಾಡಿದ್ದೇವೆ. ಅಲ್ಲದೆ ಆ ರೋಡನ್ನು ನಾವು ಮಾರನೇ ದಿವಸ ಆಗಲೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ. ಎಲ್ಲರಿಗೂ ಇನ್ನೊಮ್ಮೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಸಹಕರಿಸಬೇಕು ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಕೋಡಿಸಲ್, ಬಿಎಂ ಮುಮ್ತಾಜ್ ಅಲಿ, ಸೈಯದ್ ಅಹಮದ್ ಬಾಷಾ ತನ್ನಳ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.